ಕಾಸರಗೋಡು ಜಿಲ್ಲೆಯ ಕುರುವೇಲ್ ಸಮೀಪ ಅಸ್ವಸ್ಥಗೊಂಡ ಹಸುವೊಂದು ಸಾರ್ವಜನಿಕರ ಮೇಲೆ ದಾಳಿ ನಡೆಸಿ 5-6 ಜನರನ್ನ ತಿವಿದು ಗಾಯಗೊಳಿಸಿದ ಘಟನೆ ನಡೆದಿದೆ. ಹಸುವಿನ ದಾಳಿಯಿಂದ ಗಾಯಗೊಂಡ ಮಹಿಳೆಯರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುರುವೇಲು ಪರಿಸರದಲ್ಲಿ ಹಠಾತ್ ಅಸ್ವಸ್ಥಗೊಂಡ ಹಸು ರಸ್ತೆಯಲ್ಲಿದ್ದವರ ಮೇಲೆ ಮುನ್ನುಗ್ಗಿದೆ. ಕಣ್ಣಿಗೆ ಕಂಡವರನ್ನೆಲ್ಲ ಬೆನ್ನಟ್ಟಿ ತಿವಿಯಲು ಆರಂಭಿಸಿದಾಗ ಸ್ಥಳೀಯರಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿತ್ತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಮತ್ತು ಸಾರ್ವಜನಿಕರು ಹಸುವನ್ನು ಹಿಡಿಯಲು ಹಗ್ಗ ಹಿಡಿದು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಆದರೆ ಹಸು ಕೈಗೆ ಸಿಗದೆ ಅತ್ತಿತ್ತ ಓಡಾಡಿ ಸತ್ತಾಯಿಸಿದೆ. ಕೊನೆಗೆ ಪೊಲೀಸರು ಅರವಳಿಕೆ ಮದ್ದು ನೀಡಿದ ಬಳಿಕ ನಾಗರಿಕರು ಹಗ್ಗದ ಸಹಾಯದಿಂದ ಹಸುವನ್ನು ಕಟ್ಟಿ ಹಾಕಿದ್ದಾರೆ. ಸುಮಾರು 4 ಗಂಟೆಗಳ ಕಾಲ ನಡೆದ ಸುದೀರ್ಘ ಕಾರ್ಯಾಚರಣೆಯ ನಂತರ ಹಸು ಕೊನೆಗೂ ಹಿಡಿತಕ್ಕೆ ಬಂದಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ.